ಕೆರಿಯರ್ ಪ್ಲಾನಿಂಗ್ ಮಾಡುವುದು ಯಾವ ರೀತಿ? ಒಂದು ವಿದ್ಯಾರ್ಥಿಯ ಆಸಕ್ತಿ ಮತ್ತು ವಿದ್ಯಾರ್ಥಿಯ ಸಾಮರ್ಥ್ಯ ಮತ್ತು ನಾನು ಸಜೆಸ್ಟ್ ಮಾಡೋದು ವಿದ್ಯಾರ್ಥಿಯ ಆಸಕ್ತಿ. ಸಾಮರ್ಥ್ಯ ಅಂದ್ರೆ ಇಂಟ್ರೆಸ್ಟ್ ಮತ್ತು ಇದು ಕೆಪಾಸಿಟಿ. ಸ್ಟೂಡೆಂಟ್ ಇಸ್ ಕೆಪಾಸಿಟಿ ಅಂದ್ರೆ ಜಗತ್ತಿನ ಎಲ್ಲ ಕೆರಿಯರ್ ಕೌನ್ಸಿಲರ್ಸ್ ಕೆರಿಯರ್ ಪ್ಲಾನಿಂಗ್ ಹೇಗೆ ಮಾಡಬೇಕು ಅಂತ ಹೇಳಲಿಕ್ಕೆ ತುಂಬಾ ಸ್ಟೆಪ್ಸ್ ಎಲ್ಲ ಹೇಳ್ತಾರೆ. ಅದು 1, 2, 3ರಿಂದ 17 ಸ್ಟೆಪ್ಸ್ ತನಕ ಇದೆ ಹೇಳುವವರು ಬೇರೆ ಬೇರೆ ಕೆರಿಯರ್ ಕೌನ್ಸಿಲರ್. ಆದ್ರೆ ಎಲ್ಲರೂ ಕೂಡ ಮತ್ತು ಒಂದೇ ಕೆರಿಯರ್ ಪ್ಲಾನಿಂಗ್ ಒಂದೇ ಸ್ಟೆಪ್ ಕೆಪಾಸಿಟಿ ಮತ್ತು ಇಂಟ್ರೆಸ್ಟ್ ಮೇಲೇನೆ ಕೆರಿಯರ್ ಪ್ಲಾನಿಂಗ್ ಮಾಡಿದ್ರೆ ಸಾಕು ಅಂತ ಹೇಳುವವರು ಇದ್ದಾರೆ. ಸೊ ಮತ್ತು ಈ 17 ಸ್ಟೆಪ್ ಹೇಳುವವರು ಕೆಪಾಸಿಟಿ ಇಂಟ್ರೆಸ್ಟ್ ಹೇಳ್ತಾರೆ. ಸೊ ಕೆಪಾಸಿಟಿ ಮತ್ತು ಇಂಟ್ರೆಸ್ಟ್ ನ ಮೇಲೆ ಕೆರಿಯರ್ ಪ್ಲಾನಿಂಗ್ ಮಾಡಬೇಕು ಅಂತ. ಮತ್ತು ಈ ಕೆರಿಯರ್ ಪ್ಲಾನಿಂಗ್ ಮಾಡುವಾಗ ಈ 2 ಮಿಸ್ಟೇಕ್ ಮಾಡಬಾರದು. ಒಂದು ಮಾರ್ಕೆಟ್ ಟ್ರೆಂಡ್, ಎರಡನೇದು ಅಟ್ರಾಕ್ಷನ್ಸ್, ಮತ್ತು ಮೂರನೇದು ನಾನು ಹೇಳುದು, ನೀವು ಅದನ್ನ ಸರಿ ಅಂತ ಹೇಳಿದ್ರಿ, ನಾನು ಅದನ್ನ ಆಸ್ ಎ ಕೆರಿಯರ್ ಕೌನ್ಸಿಲರ್ ಒಪ್ಪಲ್ಲ. ಯಾವ್ದದು? ದುಡ್ಡು ಸಂಪಾದನೆ ಮಾಡೋದು. ನೋಡಿ, ದುಡ್ಡು ಸಂಪಾದನೆ ಮಾಡೋದು ಮತ್ತು ಕೆಲಸಕ್ಕೆ ಹೋಗೋದು ಮಾತ್ರ ಎಜುಕೇಶನ್ ನ ಉದ್ದೇಶ ಅಲ್ಲ. ಅದು ಕೂಡ ಹೌದು, ಬಟ್ ಅದೇ ಅಂತ ಆದಾಗ ಅಲ್ಲಿ ಸಮಸ್ಯೆ ಆಗುತ್ತೆ. ಏನ್ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿಗೆ ಅಥವಾ ವಿದ್ಯಾರ್ಥಿನಿಗೆ ಲೈಫ್ ಅಲ್ಲಿ ಅಚೀವ್ ಮಾಡುವಂತಹ ಒಂದು ಏಮ್ ಅನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಮತ್ತು ಕಾಂಟ್ರಿಬ್ಯೂಷನ್, ನಾನು ಮಕ್ಕಳಿಗೆ ನಿನ್ನ ಕೆರಿಯರ್ ಪ್ಲಾನಿಂಗ್ ಏನು ಅಂತ ಹೇಳುವುದನ್ನ ಬಿಟ್ಬಿಟ್ಟಿದ್ದೇನೆ ಇವಾಗ. ಅಂದ್ರೆ 20 ವರ್ಷ ಆಯ್ತಲ್ಲ, ಇವಾಗ ನಿನ್ನ ಕೆರಿಯರ್ ಪ್ಲಾನಿಂಗ್ ಏನು ಅಂತ ಕೇಳಲ್ಲ ನಾನು. ವಾಟ್ ಈಸ್ ಯುವರ್ ಅಚೀವ್ಮೆಂಟ್ ಪ್ಲಾನ್ ಅಂಡ್ ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಪ್ಲಾನ್, ಅದು ಹೇಳು. ಅದು ಹೇಳದೆ ಮತ್ತೆ ಡಿಸ್ಕಷನ್ ಇಲ್ಲ. ಏನ್ ಮಾಡ್ತೀಯಾ ಅಂತ, ನೀನ್ ಏನ್ ಅಚೀವ್ ಮಾಡ್ತೀಯಾ ಲೈಫ್, ಯಾವ ಫೀಲ್ಡ್ ಅಲ್ಲಿ ಅಚೀವ್ ಮಾಡ್ತೀಯಾ ಅಂತ. ಎರಡನೇದು, ಏನು ಕಾಂಟ್ರಿಬ್ಯೂಟ್ ಮಾಡ್ತೀಯಾ ಅಂತ. ಅಟ್ ಲೀಸ್ಟ್ ನಿನ್ನ ಅಪ್ಪ ಅಮ್ಮನಿಗೆ ಏನು ಕೊಡುಗೆ, ಏನ್ ಕೊಡ್ತೀಯಾ ಅಂದ್ರೆ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ. ಈಗ ನನ್ಗೂ ಮಕ್ಕಳಿದ್ದಾರೆ, ನನ್ಗೂ ನನ್ನ ಮಕ್ಕಳ ಮೇಲೆ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ. ಸೊ ಏನು ವಾಪಸ್ ಕೊಡ್ತೀಯಾ ಅಂತ. ದೊಡ್ಡವನಾದ್ಮೇಲೆ ಅಥವಾ ದೊಡ್ಡವಳಾದ್ಮೇಲೆ ಅಪ್ಪ ಅಮ್ಮನನ್ನ ವೃದ್ಧಾಶ್ರಮಕ್ಕೆ ಹಾಕ್ತೀಯಾ, ಅಲ್ಲ ನೀನ್ ಚೆನ್ನಾಗಿ ನೋಡ್ಕೊಳ್ತೀಯಾ, ನಿನ್ನ ನೋಡ್ಕೊಂಡಾಗೆ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಹಾಕ್ತೀಯಾ, ಚೆನ್ನಾಗಿ ನನ್ಗೆ ಹೇಳ್ಬೇಕು ಅಂತ. ಮಾನವೀಯ ಕಾಳಜಿಯ ವಿಚಾರ ಇದು. ಎಸ್, ನಮ್ಮಲ್ಲಿ ವೃದ್ಧಾಶ್ರಮಗಳು ತುಂಬಿ ತೊಳುಕ್ತಾ ಉಂಟು. ಅಲ್ಲ, ಇದು ಕೆರಿಯರ್ ಪ್ಲಾನಿಂಗ್ ನ ಬೇಸ್ ಅಂತ. ಅಂದ್ರೆ ಈಗ ನಮ್ಮ ಶಿಕ್ಷಣ ವ್ಯವಸ್ಥೆ ಇದೆ ಅಲ್ಲ, ಎಜುಕೇಶನ್ ಸಿಸ್ಟಮ್, ಅದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ತುಂಬಾ ಇದೆ. ಇದೆಲ್ಲವೂ ಕೂಡ ಶಿಕ್ಷಣದ ಒಳಗಡೆ ಬರಬೇಕಾಗಿತ್ತು, ಸಿಗ್ತಾ ಇಲ್ಲ. ಅಲ್ಲಿ ಒಂದು 5-6 ಪುಸ್ತಕ ಇರುತ್ತೆ, ಯಾರೋ ಒಂದು ಸಿಲೆಬಸ್ ಕಮಿಟಿಯವರು ಅದನ್ನು ಕೂತು ಬರೀತಾರೆ, ಪ್ರಿಂಟ್ ಹಾಕಿಸ್ತಾರೆ, ಸ್ಕೂಲ್ಗೆ ಬರೀರಿ, ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಿ ಅಂತ ಅಲ್ಲಿಗೆ ಮುಗಿಯಿತು. ಮಾನವೀಯ ಕಾಳಜಿಯ ಬಗ್ಗೆ ಅಥವಾ ಮಾನವೀಯ ಅಂತಃಕರಣದ ಬಗ್ಗೆ ನಮ್ಮ ಶಿಕ್ಷಣ ತುಂಬಾ ಮಾತನಾಡುವುದಿಲ್ಲ, ನಮ್ಮ ಪಠ್ಯ ವ್ಯವಸ್ಥೆ. ಸೊ ಹಾಗಾಗಿ ನಮ್ಮ ಮಕ್ಕಳು ಮಾತನಾಡುವುದಿಲ್ಲ. ಅದಕ್ಕಾಗಿ ಕೆರಿಯರ್ ಪ್ಲಾನಿಂಗ್ ಯಾವುದರ ಮೇಲೆ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಕಾಂಟ್ರಿಬ್ಯೂಷನ್ ಅಪ್ಪ ಅಮ್ಮನಿಗೆ ಮಾತ್ರ ಅಲ್ಲ, ಈವನ್ ಸೊಸೈಟಿಯಲ್ಲಿ, ಕಮ್ಯುನಿಟಿಯಲ್ಲಿ. ಈ ನಾಡಿಗೆ ನೋಡಿ, ಪರ್ಟಿಕ್ಯುಲರ್ ಕಮ್ಯುನಿಟಿ ಇದೆ ಅಲ್ಲ, ನೋಡಿ, ಪರ್ಟಿಕ್ಯುಲರ್ ಕಮ್ಯುನಿಟಿ, ಯಾವುದೇ ಕಮ್ಯುನಿಟಿ ಆಗಿರ್ಬೋದು, ನಾನು ಯಾವುದೇ ಒಂದು ಕಮ್ಯುನಿಟಿಯನ್ನು ಹೇಳಲ್ಲ, ಪರ್ಟಿಕ್ಯುಲರ್ ಕಮ್ಯುನಿಟಿಗೆ, ಆ ಕಮ್ಯುನಿಟಿಯ ಒಬ್ಬ ಹುಡುಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಅಥವಾ ಮೆಡಿಕಲ್ ಮಾಡ್ತಾ ಇದ್ದಾಳೆ, ಅಥವಾ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದಾನೆ ಅಂತ ಆದ್ರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ. ನಾವೇನು ಓದಿಲ್ಲ, ಇವ ಓದ್ತಾ ಇದ್ದಾನೆ, ಕಲಿತಾ ಇದ್ದಾನೆ, ಏನಾದ್ರೂ ಮಾಡ್ತಾನೆ ನಮ್ಗೆ, ನಮ್ಮ ಸಮುದಾಯ ತೀರಾ ಏನು ಹಿಂದುಳಿದ ಸಮುದಾಯ, ಈ ಸಮುದಾಯಕ್ಕೆ ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ತಾನೆ. ನನ್ನ ಊರು ತುಂಬಾ ಹಿಂದುಳಿದ ಊರು, ಹೌದು, ನನ್ನ ಊರಿಗೆ ಏನಾದ್ರೂ ಮಾಡ್ತಾನೆ ಅಂದ್ರೆ ಅವಿದ್ಯಾವಂತರೇ ಜಾಸ್ತಿ ಇರೋದು, ಇವ ವಿದ್ಯಾವಂತ, ಏನಾದ್ರೂ ಮಾಡ್ತಾನೆ. ಮತ್ತು ಮುಖ್ಯವಾಗಿ ಈ ಯೂತ್ಸ್ ಏನಿದ್ದಾರೆ, ಇವರು ಮುಂದೆ ಈ ದೇಶವನ್ನ ಕಟ್ಟಬೇಕಾದವರು. ಸೊ ಅವರಿಗೆ ಈ ಜವಾಬ್ದಾರಿ ಬೇಕಲ್ವಾ ಅಂತ. ಸೊ ಇದನ್ನ ಅವರು ಈ ಕಾಂಟ್ರಿಬ್ಯೂಷನ್ ಪ್ಲಾನ್ ಅಲ್ಲಿ ಇದನ್ನೆಲ್ಲವನ್ನ ಪ್ಲಾನ್ ಮಾಡ್ಬೇಕು ಅವರು. ಒಂದು ಕಾಂಟ್ರಿಬ್ಯೂಷನ್, ಎರಡನೇದು ಅಚೀವ್ಮೆಂಟ್. ಇದು ಇಲ್ಲದಿದ್ರೆ ಏನಾಗುತ್ತೆ ಗೊತ್ತಾ, ಅವ್ರು ಯಾವ್ದಾದ್ರು ಒಂದು ಕೋರ್ಸ್ ತಗೊಂಡು ಎಲ್ಲಾದ್ರೂ ಒಂದು ಜಾಬ್ಗೆ ಜಾಯ್ನ್ ಆಗಿ ಮದುವೆ ಆಗಿ ಮಕ್ಕಳನ್ನ ಮಾಡಿ, ಸೊ ಅಷ್ಟೇ ಜೀವನದ ಉದ್ದೇಶ. ಸಂಸಾರದ ಏನೋ ತಾಪತ್ರೆ ಕಷ್ಟದಲ್ಲಿ ಅದೇ ಚಕ್ರದಲ್ಲಿ ಸುತ್ತಾಡ್ತಾ ಇರ್ತಾರೆ. ಅದರ ಆಚೆಗೆ ಏನು ಆಲೋಚನೆ ಇರುವುದಿಲ್ಲ, ಅದರ ಆಚೆಯ ಚಿಂತನೆಗಳು ಇರುವುದಿಲ್ಲ. ಚಿಂತನೆ, ಈಗ ನೀವು ಹೇಳುವಂತ ಇಲ್ಲಿ ವಿಚಾರಗಳೆಲ್ಲ ಇವೆಲ್ಲವೂ ಏನು ನಾವು ದೀರ್ಘಕಾಲ ಒಂದು ದೂರದರ್ಶಿತ್ವದ ಹಿನ್ನೆಲೆ ಒಳಗಡೆ ನಾವು ಆಲೋಚನೆ ಮಾಡುವಂಥದ್ದು ಮತ್ತು ಚಿಂತನೆ ಹಚ್ಚಬೇಕಾಗುತ್ತೆ. ಬಹಳ ಮುಖ್ಯ ಅಂತ. ಅಂದ್ರೆ PUC ಆದ್ಮೇಲೆ ಏನ್ ಕೋರ್ಸ್ ತಗೊಳ್ಳುದು ಎಂಬುದನ್ನ ಪ್ಲಾನ್ ಮಾಡುವ ಮೊದಲು ಇದು ಬಹಳ ಮುಖ್ಯ ಅಂತ.
ಆ ಹುಡುಗ ಅಥವಾ ಹುಡುಗಿ ಏನು ಕಾಂಟ್ರಿಬ್ಯೂಟ್ ಮಾಡ್ತಾಳೆ ಅಥವಾ ಆ ಹುಡುಗ ಏನು ಅಚೀವ್ ಮಾಡ್ತಾನೆ ಅಂತ ಲೈಫಲ್ಲಿ. ನೋಡಿ, ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ನೀನು ಹುಟ್ಟುವಾಗ ಅಳ್ತಾ ಹುಟ್ಟಿದ್ದೀಯ, ನೀವು ಎಲ್ಲರೂ ಅಳ್ತಾನೆ ಹುಟ್ಟಿದ್ದು. ಅಂದು ನಿನ್ನ ಪಕ್ಕದಲ್ಲಿದ್ದ ಕೆಲವು ಮಂದಿ ನಗ್ತಾ ಇದ್ದದ್ದು ಯಾಕೆ? ನಾನು ಹುಟ್ಟಿದ್ದಕ್ಕೆ. ಯಾರು ನಗ್ತಾ ಇದ್ರು? ನನ್ನ ಅಪ್ಪ ಅಮ್ಮ, ಪಕ್ಕದಲ್ಲಿ ಕೆಲವು ಮಂದಿ ಇರ್ತಾರಲ್ಲ ಅವ್ರು. ನೀನ್ ಸಾಯುವಾಗ ನಗ್ತಾ ಸಾಯ್ಬೇಕು ಮತ್ತು ಅಂದು ಇಡೀ ಜಗತ್ತು ಅಳ್ಬೇಕು. ಸೊ ಅಂತ ಸಾಧಕ ಇದು ಯಾವತ್ತೂ ಹೇಳ್ಕೊಂಡಿದ್ದು. ಇದು ನಮ್ಮ ಸಂಸ್ಕೃತಿ, ಇದು ಕೆರಿಯರ್ ಪ್ಲಾನಿಂಗ್ ಅಂತ. ನಾನು ದುಡಿಲಿಕ್ಕೆ ಓದುವುದಲ್ಲ, ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಓದುವುದಲ್ಲ, ಮದುವೆ ಆಗಿ ಮಕ್ಕಳನ್ನ ನಡೆಯಲಿಕ್ಕೆ ಅಲ್ಲಲ್ಲ, ನಾಯಿಗೂ ಮಕ್ಕಳಾಗುತ್ತೆ. ನಾವು ಅಂತಿಮವಾಗಿ ಸಮಾಜದಲ್ಲಿ ನಾವು ಮಾಡಿದ ಒಳ್ಳೆಯ ಕೆಲಸ, ಒಳ್ಳೆಯ ಕಾರ್ಯ, ಒಳ್ಳೆಯ ಸಾಧನೆಗಳನ್ನು ಬಿಟ್ಟು ಹೋಗ್ತೇವೆ. ಸೊ ಆ ಏಮ್ ಇದ್ರೆ ಇದು ಬಹಳಷ್ಟು ಮಕ್ಕಳಿಗೆ ಇಲ್ಲದೆ ಇರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ತಾರನಾಥ್, ಇವರ ತಲೆ ಒಳಗಡೆ ಗುಮ್ಮ ಕೂತಿದೆ, ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಅಲ್ಲ, ಒಂದು ಗುಮ್ಮ ಕೂತ್ಕೊಂಡಿದೆ. ಮತ್ತೆ ನಮ್ಮ ಸಿಸ್ಟಮ್, ನಮ್ಮ ಎಜುಕೇಶನ್ ಸಿಸ್ಟಮ್, ನಮ್ಮ ಪರೀಕ್ಷೆ ಸಿಸ್ಟಮ್, ನಮ್ಮ ಸಿಲೆಬಸ್ ಸಿಸ್ಟಮ್ಗಳೆಲ್ಲವೂ ಬರೀ ಇಷ್ಟು ಸಣ್ಣ ಚೌಕಟ್ಟಿನ ಒಳಗಡೆ ಮಾತ್ರ ಇರುವಂಥದ್ದು. ಅದರ ಆಚೆಯ ಆಲೋಚನೆ, ಅದರ ಆಚೆಯ ಚಿಂತನೆ, ಅದರ ಆಚೆಯ ಚಟುವಟಿಕೆಗಳ ಬಗ್ಗೆ ನಾವು ಮಾತನಾಡುವುದೇ ಇಲ್ಲ.